ಜೊತೆ ಹೊರಟಿಯಲ್ಲ, ಅವರನ್ನು ಉಳಿದು ನನ್ನನ್ನೊಬ್ಬನನ್ನೇ ಕನಸನೆಯಿಂದ ಕರೆಯುವಾಗಲೇ ನಾನು ಆಲೋಚನೆ ಮಾಡಿದ್ದೇನೆ. ಎಂತದೋ ಒಂದು ನಾ ಬಂದದ್ದೇ ನಿನಗಾಗಿ, ನಿಮ್ಮ ವಿವಾದವನ್ನು ಬಗೆಹರಿಸುವುದಕ್ಕೆ ಅಂತ ನಾನು ಬಂದವನೇ ಅಲ್ಲ. ಅಲ್ಲಿ ಒಂದು ಹೇಳ್ತೇನೆ ಬಾವಾ, ನೀ ಬಂದು ಮುಟ್ಟುವುದು ಒಂದು ಸ್ವಲ್ಪ ತಡ ಆಗ್ತಿದ್ರೆ ಉಂಟಲ್ಲ, ಧರ್ಮರಾಯ ಪಾಲಾಗ್ತಿದ್ದ ಅಂತ. ಅರ್ಥ ಆಯ್ತು. ಎಂತದ್ದು ಧರ್ಮರಾಯ ಪಾರಾಗುವುದು? ಅಲ್ಲ, ಪಾಲಾಗ್ತಿದ್ದ ಅಂತ. ಧರ್ಮರಾಯ ಅಲ್ಲ, ಸಾಮ್ರಾಜ್ಯವೇ ಆಗುತ್ತಿತ್ತು. ಆದರೆ ಅಷ್ಟು ಸುಲಭದಲ್ಲಿ ಬಗೆಹರಿಸುವುದಕ್ಕಾಗುವ ವಿವಾದ ಅಲ್ಲ, ನೀನು ಆಲೋಚನೆ ಮಾಡು. ಈಗ ಮಾತಾಡುದು ಅಂದ್ರೆ ಮಾತಾಡುದು ಹಾಗಂದು ಮಾತಾಡುದು. ಅವನೇ ಏನು ಧರ್ಮರಾಯನೇ. ಏನು ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿಯಿತು, ಸಾಯುವವರು ಸತ್ತಿದ್ದಾರೆ, ಉಳಿದವರು ಉಳಿದಿದ್ದಾರೆ. ಸಮ್ರಾಟನಾಗಿ ಆಗಿದಲ್ಲ ಧರ್ಮರಾಜ. ಅವ ಪ್ರಾರಂಭದಿಂದ ಕೇಳುವುದು ಏನಂತ? ಕುರುಕ್ಷೇತ್ರ ಕದನವನ್ನು ಜಯಿಸಿ ನನಗೆ ಸಾಮ್ರಾಜ್ಯ ಸ್ಥಾಪನೆ ಮಾಡುವುದಕ್ಕೆ ಯಾರ ದುಡಿಮೆ ಹೆಚ್ಚು ಅಂತ. ಇದೀಗ ಗೊತ್ತಿಲ್ಲದೆ ಕೇಳಿದ್ದು ಗೊತ್ತಿದ್ದು ಕೇಳಿ. ಯಾರಿಗೆ ಗೊತ್ತುಂಟು? ಈಗ ಅವ ಏನಾದ್ರೂ ಹೇಳಿದ್ರು ಯಾವುದು ಕಾರಣ ಅಂತ? ಕಾರಣ ನಾವು ಹೇಳುವಾಗ ಅವ ಹೇಳುವುದು ನೀನು ಅಂತ. ಯಥಾರ್ಥ ಹೇಳು. ಅವನ ಅಭಿಮತದಲ್ಲಿ ನಾನು ಅಂತ. ಕುದುರೆಗಳಿಗೆ ಹುಲ್ಲು ಹುರುಳಿ ಕೊಟ್ಟು ನನ್ನ ಬಂಡಿಯ ಭಾವನಾಗಿ ಕೆಲಸ ಮಾಡಿದ್ದಲ್ಲದೆ ಹೌದು. ಒಂದು ತುಂಡು ಆಯುಧ ಹಿಡಿಯದೆ 18 ದಿವಸ ನೀನು ಪ್ರದರ್ಶನ ಬಂದದ್ದು ಬಿಟ್ಟರೆ ಬೇರೆ ಎಂತದಾದ್ರೂ ಉಂಟಾ? ನೀವು ಹೊರಗಿನ ರಥ ಮಾತ್ರ ನೋಡಿದ್ರಿ, ಅವ ಒಳಗಿನ ರಥದ ಕುದುರೆಗಳಿಗೂ ಹುಲ್ಲು ಕೊಟ್ಟದ್ದು ನಾನು ಅಂತ ಭಾವಿಸಿದ. ಅದನ್ನು ಬದಿಗಿಟ್ಟು ಈಗ ನೀನೇನು ಹೇಳಿದ್ರಿ? ನಾನು ಭೀಮಣ್ಣ ಹೇಳಿದ್ದ ನಾನು ಅಂತ, ಮತ್ತೆ ಅವ ಹೇಳುವಾಗ ನಾನು ಅಂತ ನಾನು ಹೇಳಿ. ಹೌದಪ್ಪ, ಭೀಮ ಹೇಳಿದ್ದನ್ನು ನೀನು ಅಷ್ಟು ಸುಮ್ಮನೆ ಒಪ್ಪುದು ಯಾಕೆ ಅಂತ. ಹಾಗೆ ಅಂತ ಇದು ಕೊನೆಗೆ ಬಂದಂತ ನನಗೆ ತಗುಲಿಕೊಂಡಿತ್ತು. ಹೌದು, ಪರಿಹಾರ ಮಾಡಬೇಕಾದ್ದು ನಾನು. ಈಗ ಒಬ್ಬನ ಅಭಿಮತದಲ್ಲಿ ನಾನೇ ಕಾರಣ ಹೌದು ಗೆಲುವಿಗೆ. ಈಗ ಅವನ ಪರವಾಗಿಯೇ ನಾನು ನಿರ್ಣಯವನ್ನು ಸುಲಭದಲ್ಲಿ ಘೋಷಿಸಿದ್ರೆ ಅದು ನಿಮಗಿಬ್ಬರಿಗೂ ಪ್ರಕೋಪಕ್ಕೆ ಕಾರಣವಾಗ್ತದೆ. ವಸ್ತುನಿಷ್ಠವಾಗಬೇಕು, ವ್ಯಕ್ತಿನಿಷ್ಠವಾಗಬಾರದು. ದಿನ 8ರ ಒಳಗಾಗಿ ಹೌದು ನಾನು ಇದಕ್ಕೆ ಪರಿಹಾರವನ್ನು ಸೂಚಿಸ್ತೇನೆ ಅಂತ ಆಡಿದ್ದೆ ತಡ. ನಿನಗೆ ಶಾಸರಾಜಿಯಲ್ಲ, ಅದು ಎಂತದ್ದು ಬಾವ 8 ದಿವಸ ನಿನಗೆ ಎಲ್ಲ ಕರೆಯಲು ಅದು ಹುಟ್ಟಿನಿಂದಲೇ ಕೆಲವೆಲ್ಲ ಗಂಟೆ ಆಗ್ತದೆ. ನಿನಗೆ 3 ಹೊತ್ತಿಲ್ವೋ, ಹೋದಲ್ಲೆಲ್ಲ 3 ಹೊತ್ತು ತೋರಿಸುವುದಿಲ್ವೋ, ಹಾಗೆ ನನಗೆ 8 ಅಂತ. ಈಗ ಹುಟ್ಟಿನಲ್ಲಿ 5 ಹೇಳುದಿಲ್ಲ ಯಾಕೆ? ನಿನ್ನ ಹುಟ್ಟಿನಲ್ಲಿ 8, ಹೌದು. ಮದುವೆಯಲ್ಲಿ 8, ಹೌದು. ದಿನ 8, ಹೌದು. ಎಲ್ಲ ಗಂಟೆ ಎಲ್ಲ 8ರ ಜೊತೆಗೆ ನಂಟು ಅದೇ ಗಂಟೆ ಆಗಿದೆ. 8ರಲ್ಲಿ ಏನಾದ್ರು ಈಗ ಕೆಲವೊಮ್ಮೆ ಕೆಲವೆಲ್ಲ ವಿವಾದಗಳಿಗೆ ಆ ಕ್ಷಣದಲ್ಲಿ ಪರಿಹಾರ ಹೇಳುವುದಕ್ಕೆ ಹೋಗಬಾರದು. ಕಾಯುವಿಕೆ ಒಂದು ನೀತಿ ಆಗಿದೆ. ಅಷ್ಟು ದಿವಸ ಆಗುವಾಗ ಏನಾದ್ರೂ ಒಂದು ಪರಿಹಾರ ಸಿಗ್ತದೆ. ಕಾಯ್ತಾ ಇದ್ರೆ ಸಾಕು. ಈಗ ನಾನು ಬದಿಗೆ ಕರೆದದ್ದು ಯಾಕೆ ಗೊತ್ತು? ದಿನ ಹೊರಡಿಸಿದ್ದು ಭಾರಕ್ಕೆ ನಾಳೆ ವಿಶೇಷ. ಯಾವಾಗಲೂ ವಿಶೇಷವೇ. ಯಾವಾಗಲೂ ನಮ್ಮಲ್ಲಿ ಒಂದು ವಿಶೇಷ ಆಗುವಾಗ ಪಾಂಡವರ ಸಮಸ್ಯೆ ಮುಗಿಲಿಕ್ಕಿಲ್ಲ. ಪಾಂಡವರನ್ನು ಕೂಡಿಕೊಂಡು ಒಂದು ಆಘೋಷ, ಒಂದು ಸಂಭ್ರಮಾಚರಣೆ ಮಾಡುವಾದ್ರೆ ನೀವು ಯಾವಾಗಲೂ ನಿಮ್ಮ ತರಲ್ಲೇ ವ್ಯಸ್ತರು. ಈ ಬಾರಿ ಹಾಗಲ್ಲ. ಸಾಮ್ರಾಜ್ಯ ಸ್ಥಾಪನೆ ಆಗಿದೆ, ಸ್ವಸ್ಥಮಾನ ಸರಿಯಾಗಿದೆ, ಸಂಸಾರದ ಮಧ್ಯದಲ್ಲಿ ಕ್ಲೇಶಗಳೇನೂ ಇಲ್ಲ. ಚಂದ ಜನ್ಮ ದಿನೋತ್ಸವವನ್ನು ಭಾವನ ಜೊತೆಯಲ್ಲಿ ಆಚರಿಸುವ ಅಂತ ನನ್ನ ಮಡದಿಯರಲ್ಲೇ ಹೇಳುವಾಗ ನಿನ್ನನ್ನು ಕರ್ಕೊಂಡು ಹೋಗುವಂತ ಬಂದ್ರೆ ನಿಮ್ಮದು ಬೇರೆ. ಇದು ನಾನು ಹೇಳಿದ ಹಾಗೆ ಅಷ್ಟಮಿಯ ಮತ್ತೆ ಅಷ್ಟಮಿ ತಿಥಿಯಾದ್ರೆ ನಾನು ಹುಟ್ಟಿದ್ದಲ್ವೋ? ನನಗೆ ಮತ್ತೆ ಹೋಗಿದೆ. ನಾಳೆ ನವಮಿ ಅಂತ ಕಳಿಸಿದ್ದು ನಾನು. ನಾಳೆ ಅಷ್ಟಮಿ ಅಲ್ವಾ? ನಿನಗೆ ಅಷ್ಟು ಬೇಗ ತಿಥಿ ಹಾರು ಅಲ್ಲ ಹೇಳಿದ್ದು ಅಲ್ಲ. ಈಗ ನಕ್ಷತ್ರ ಪ್ರಕಾರವಾಗಿ ನಾಳೆ ನನ್ನ ಜನ್ಮ ನಕ್ಷತ್ರ ಅಲ್ಲ. ನಿನ್ನ ವರ್ಷದಲ್ಲಿ ಒಮ್ಮೆ ಹುಟ್ಟಿದ್ದು ಅಂತ ಯಾವಾಗಲೂ ಆಚರಣೆ ಆಗ್ತದೆ. ಅದು ಹುಟ್ಟಿದ ಅವತ್ತೇ ಆಚರಣೆ ಆಗುದು, ಯಾವಾಗಲೂ ಆಗುದಲ್ಲ. ಅಲ್ಲ ಹೇಳಿದ್ದು ನಾನು. ನೀನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಿ ಅಂತ ಆದ್ರೆ ನನಗೆ ಅರ್ಥ ಆಗ್ತದೆ. ಅದು ನೀನಲ್ಲ. ನನ್ನ ಅಕ್ಕಂದಿರು ನನ್ನನ್ನು ಮರೆತು ಯಾವ ಕಾರ್ಯಕ್ರಮ ಮಾಡುವುದಿಲ್ಲ. ಈಗ ನಾನು ಮನೆ ಶುಭ ಶೋಭನ ಕಾರ್ಯದಲ್ಲಿ ನನ್ನ ನೆನಪೆಷ್ಟು ಒಳ್ಳೇದುಂಟು ಅಂತ ಮನೆಯವರಿಗೆ ಗೊತ್ತುಂಟು. ಪ್ರಾಮಾಣಿಕ ಹೇಳ್ತೇನೆ, ನಾನು ನಾಳೆ ಹುಟ್ಟಿದ್ದು ಅಂದ್ರೆ ಹುಟ್ಟಿದ ನಕ್ಷತ್ರ ನಾಳೆ ನನಗೆ ಗೊತ್ತಿರ್ಲಿಲ್ಲ. ನಿನ್ನ ಅಕ್ಕಂದಿರೇ ಹೇಳಿ ನೆನಪಿಸಿದ್ರು. ದ್ವಾರಾವತಿಯಲ್ಲಿ ಕವಚ ಹಾಕಿಟ್ಟಂತಹ ಪಾತ್ರೆ ಮಗುಚಿಡುವಾಗಲೂ ನಾವೇ ಕಲ್ಲಿ. ಹೌದೌದು, ನಿಜವಾಗಿ ನಿಜವಾಗಿ ಈ ಸಲ ಒಂದು ಮಗುಚಿ ಹಾಕುವ ಅಂತ. ಎಂತದ್ದು ಪಾತ್ರೆ ಅಲ್ಲಪ್ಪ, ಸಂಭ್ರಮಕ್ಕಾಗಿ ಎಲ್ಲವನ್ನೊಂದು ಮಗುಚಿ ಹಾಕಿ. ಕಳೆದ ವರ್ಷ ಒಂದು ಪಾಯಸ ಮಾಡಿದ್ದಾಳೆ ನಮ್ಮ ಸತ್ಯಭಾಮಕ್ಕ. ಅದರ ಒಗ್ಗರಣೆಯ ಪರಿಮಳ ಇವತ್ತು ಬರ್ತದೆ ನನಗೆ. ನಿನಗೆ ಅರಮನೆಯಲ್ಲಿ ನಿತ್ಯ ಪಾಯಸ ಇದ್ರೆ ಎಲ್ಲಿ ಉಂಟದೇ ನೆನಪಿಲ್ಲಿರುವುದು ಅಲ್ಲ. ಪಾಯಸಕ್ಕೆ ಹಾಕಿದ ಒಂದು ಒಗ್ಗರಣೆ ಉಂಟಲ್ಲ, ಪಾಯಸಕ್ಕೆ ಒಗ್ಗರಣೆ ಹಾಕಿದ್ದು ಈ ಪದಾರ್ಥಕ್ಕೆ ಯಾವ್ದು? ಆ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಬೀಜವನ್ನು ಹುರಿದು ಹಾಕ್ತಾರಲ್ಲ, ಅದಕ್ಕೂ ಒಗ್ಗರಣೆ ಅಂತ ಹೇಳುದು. ಅವ್ರು ಹೇಳ್ತಾರೆ ಅಡಿಗೆ ಭಟ್ರು ಪಾಯಸದ ಒಗ್ಗರಣೆ ಇದು. ಅದು ಸ್ವಾದವರ್ಧಕವಾದಂತಹ ಬಾಕಿ ಖಾದ್ಯಗಳು ಇರ್ಲಿ, ಅದು ಏನೂ ಇಲ್ಲ. ಮತ್ತೆ ನಾ ಭದ್ರಕ್ಕ ಒಂದೆಲಗದ ಒಂದು ಚಟ್ನಿ ಮಾಡ್ತಾಳೆ, ಬೆಳ್ಳುಳ್ಳಿ ಹಾಕಿ. ನನ್ನ ಮನೆಯಲ್ಲಿ ಯಾವ್ದಕ್ಕಿ ಬೆಳ್ಳುಳ್ಳಿ ನಾನು ಅದರ ವಾಸನೆ ನನಗೆ ಸಹಿಸುವುದಕ್ಕಾಗುವುದಿಲ್ಲ. ನಿನಗೆ ಬೇರೆ ಏನೋ ತಿಂದು ಬೆಳ್ಳುಳ್ಳಿ ಅನ್ನೋದು ಅದು ನಿನಗಾಗುದಿಲ್ಲ ಅಂತ ಹೇಳಿ ಬಂದವರಿಗೆ ಎಲ್ಲರಿಗೂ ಇಲ್ಲ ಅಂತಲ್ಲ. ಕಷ್ಟದ ಮನೆಯಲ್ಲಿ ಬೆಳ್ಳುಳ್ಳಿ ನೀರುಳ್ಳಿ ಆಗುವುದಿಲ್ಲ ಅಂತ ಬಂದವರಿಗೂ ಇಲ್ವಾ? ನನ್ನ ಮನೆಯಲ್ಲಿ ನನಗೆ ಕೊಟ್ಟದನ್ನು ನಿನಗೆ ಸಿದ್ಧಪಡಿಸಿ ಕೊಡ್ತಾರೆ. ನಮ್ಮ ಅಕ್ಕನಿಗೆ ನನ್ನ ನಾಲಿಗೆ ರುಚಿ ಗೊತ್ತುಂಟು. ಹಾಗೆ ಮಾಡಿ ನನ್ನ ಜನ್ಮ ನಕ್ಷತ್ರಕ್ಕೆ ನನಗಿಂತ ಮುಖ್ಯವಾಗಿ ನಿನಗೆ ಪ್ರಾಮುಖ್ಯ ಕಲ್ಪಿಸಿ ಕರ್ಕೊಂಡು ಬಾ ಅಂತ ಅವ್ರು ಹೇಳಿ ಕಳಿಸಿದ್ದು. ಅವರು ಬಿಡ್ಲಿಕ್ಕಿಲ್ಲ ನನ್ನ. ಈಗ ಹಾಗಾದ್ರೆ ಹೋಗುವನು, ಬೇಕಾದೆಲ್ಲ ನೀನು ಮಾಡಿಸಿಕೊಳ್ಬಹುದು. ನೀನು ಅಲ್ಲಿ ಇಲ್ಲದೆ ಹೊರತಾಗಿ ನಾಳಿನ ದಿವಸದ ಸಂಭ್ರಮ ಯಾವುದು ನಡೆಯುವುದಿಲ್ಲ.
ಹೇಗೆ ಸಾಕೋಣ? ಬಾಬಾ ಒಂದು ವಿಷಯ, ಇದು ಈ ಗಲಾಟೆ ವಿಷಯ ಅಲ್ಲಿ ಅಕ್ಕಂದಿರಿಗೆ ಹೇಳ್ಬೇಡ ನೀನು. ನೀವು ಮಾಡಬಹುದು, ನಾನು ಹೋಗಿ ಹೇಳಬಾರ್ದು. ನೀ ಹೇಳ್ಬೇಡ ಬಾಬಾ, ಸುಮ್ಮನೆ ನನ್ನ ತಲೆ ತಿಂತಾರೆ ಅವರು, ಒಬ್ಬೊಬ್ಬರೇ ಬಂದು ಕೇಳಿ. ನಿಜವಾಗಿ ಹೇಳಿ ಇವತ್ತೇನು ವಿಶೇಷ ಅಂತ ಅವ್ರು ಕೇಳುವಾಗ ನನಗೆ ಆ ದಿನದೆಲ್ಲ ಹೇಳಿ ಅಭ್ಯಾಸ, ಅದಕ್ಕೆ ಹೇಳಿ ಹೋದ ಸ್ವರೂಪ ಎಂತದ ನಿನಗೆ ಅರ್ಥ ಆಗ್ಲಿಲ್ವ? ಅಲ್ಲಿ ಗಜಗಳಿಗೆ ಸಿಂಹ ಸ್ವರೂಪ ನಾದವ, ದೇವೇಂದ್ರನ ಮಗ, ಭೂಪರ ಗಂಡ, ನೀನ್ ಯಾರು ಅಂತ ಹೇಳಿ ಅಮೃತಾಂಶ ವಂಶ ವ್ಯೋಮಾಮೃತ. ಹೆಸರು ಹೇಳು ಬಾವ ಒಮ್ಮೆ. ಒಳ್ಳೇದಾಗಿ ನೀನು ಅವರಿಗೆ ಕೈ ಮುಗಿದೆ ಅವರನ್ನು ನೋಡುವಾಗ ಕೈ ಮುಗಿಯುವ ಅಂತ ಹೇಳಿ ಆಗ್ತದೆ. ಮತ್ತೆ ನಾನು ಎಂತದ್ದು ಮಾಡ್ತಾ ಇರುವುದು ನಿನ್ನಲ್ಲಿ? ನೀನು ಎಂತ ಮಾಡಿ ನಿನ್ನ ಕಚ್ಚವನ್ನು ಕೇಳಲಿಕ್ಕೆ ಬಂದೆ. ನಿನ್ನ ಕುತ್ತಿಗೆ ಉರುಳನ್ನು ನಾ ಬಿಡಿಸಿದೆ. ಕೇಳುವ ಅಂತಿದ್ದವಂತ ಭಾವಿಸಬೇಡ. 3 ಲೋಕದ ಗಂಡ, ದಾಂಡೀವಿ ಕೋದಂಡ, ವೀರಪಾರ್ಥ ಧನುರ್ಧರ ಧನಂಜಯ, ನರಂ ನರೇಂದ್ರನ ಹರ್ಥೂರ. ತಪ್ಪದೇವ, ನೀವು ಅವರಲ್ಲ, ನಿಮ್ಮ ಹೊಟ್ಟೆ ಹೆಸರೆಂತದು ಹತ್ತು ಉಂಟು ನಮಗೆ. ಯಾವುದು? ನೀನು ಕಿರೀಟಿಯ ಬಗ್ಗೆ ಬಲ್ಲೆಯ? ಕಿರೀಟಿ ಗೊತ್ತುಂಟಲ್ಲ ಅವನ ಬಿಭತ್ಸ ಬಲ್ಲೆಯ? ಬೀರ್ನೆಸ್ ಗೊತ್ತು. ಬಿಭತ್ಸು ವಿಭತ್ಸು. ಧನಂಜಯ ಗೊತ್ತಾಗ? ಧನಂಜಯ ನಮ್ದು ಗೊತ್ತು. ಯಾವ ಧನಂಜಯನನು? ಚಿನ್ನದ ಕೆಲಸ ಮಾಡುವ ಧನಂಜಯ ಅಂತ. ಅಲ್ಲ, ಕನ್ನಡಿ ವ್ಯಾಪಾರ ಮಾಡುವ ಧನಂಜಯನು. ನೀನು ಒಂದೊಂದು ಹೆಸರು ಹೇಳು, ಅವನ ಸಂಬಂಧಿಕರನ್ನೆಲ್ಲ ನೆನಪಿಸಿಕೊಳ್ಳಿ. ಇವನ ಸಂಬಂಧಿಕರ ಆಚಾರ ಆಗಿರ್ಬಹುದು, ಇಲ್ಲದಿದ್ರೆ ನಿನಗೆ ಪರಿಚಯ ಉಂಟು ಅವರ. ಹೌದೇನೋ? ನಿನಗೆ ಪಾರ್ಥ ಗೊತ್ತುಂಟ? ಕಲಿಮರ್ತ ಪಾರ್ಥ ಪೃಥ್ವಿಯ ಪುತ್ರ, ಪೃಥೆಯ ಮಗ ಪಾರ್ಥ. ನಿನಗೆ ಕುಂತಿಯ ಬಗ್ಗೆ ಗೊತ್ತುಂಟು? ಕೊಂತಿ ಗೊತ್ತು. ಕೊಂತಿ ಅಲ್ವಾ? ಕುಂತಿ ದೇವಿ, ಪ್ರತಾದೇವಿ, ಅರ್ಜುನ, ಧನಂಜಯ ಅಂದ್ರೆ ನಾನು. ನೀನೇ ಹೇಳುತ್ತಿರುವ ನಾನು ಏನೆಲ್ಲವ ನಿನ್ನ ದುಃಖ ಪರಿಹಾರ ಮಾಡೋದಕ್ಕೆ ಬಂದಿದ್ದೇನೆ. ಹೇಳ. ವೀರವಾಣಿಯ ಕೇಳಿ ಹರಿಯ ಕಂಡರದಿ ಸ್ವಾಮಿ. ನಿನಗೆ ಭಾಷೆ ಇದೆ. ಇಲ್ಲಿ ಕೇಳುವುದು ನಾನು ಅಡ್ಡ ಬಿಡುವುದು ಅವನಿಗೆ. ಅವನನ್ನು ನೋಡುವಾಗ ಅಂತ ಬೀಳುವ ಚಳಿ ಆಗ್ತದೆ. ಅವ ಹೋಗುವ ಅಂತ ಒತ್ತಾಯ ಮಾಡ್ತಾ ಇದ್ದಾನೆ, ಕೇಳುವುದೇ ಬೇಡ. ಹಾಗಾದ್ರೆ ನಿಮಗೆ ವ್ಯಾಪಾರಿಧರ ಗುಪ್ತನ ಪಾಂಡ್ಯಾವನಿಯ ನಾಳುವರು ರಾಣಿ ಶಿವಪ್ರಭೆಯು ಇತ್ತಾತಿ ಎಂದದಿ ಶರದಿಯು ಶೋಧಿಸುತ್ತಲಿ ಸಾರಿ ನಿತ್ಯವು ಕೊಡುವ 12 ರತ್ನದುಳ್ಳಿ 3 ಸಿಗದ ತಿನ್ನು ಎಷ್ಟು ಸಿಗದಾಯ್ತು? 3 ತೆರಳಿದರೆ ಶಿರವರಿವ ಕಾರಣಕ್ಕೆ ನಾನಿಲ್ಲಿ ಕುರಗುದಿಗೀನಿ ನೆನೆ ಹರಿಯ ಕೊಡಲು ನರ ನಿಂತೆಂದನೋ ಹರಿಯ ಕಂಡೆರಗಿ ದೇವ ನರನೇ ನಿನ್ನದು ದುಃಖ ರಸವಾಯಿತು. ಆಳದಲ್ಲಿದ್ದ ರಸ ಅದು ಮೇಲೆ ಬರುವ ಕ್ರಮ ನೀನು ಹೋಗಿ ಪದೇ ಪದೇ ಅವನಿಗೆ ಕೈ ಮುಗಿದಂತದ್ದ. ನನಗೆ ಬಂದ ಕೆಟ್ಟ ಕೋಪದಲ್ಲಿ ಉಂಟಲ್ಲ, ತೆಗೆದು ಬಿಸಾಡಿಯಂಗಿಲ್ಲ. ಕೆಲವರಿಗೆ ತಮ್ಮ ಬಗ್ಗೆ ಎಷ್ಟು ಹೇಳಿದ್ರು ಸಿಗ್ಬೇಕಾದ್ದು ಸಿಕ್ಕುವುದಿಲ್ಲ, ಇನ್ನು ಕೆಲವರಿಗೆ ಏನು ಹೇಳದಿದ್ರು ಬೇಕಾದಕ್ಕೆ ಈ ಧರ್ಮಕ್ಕೆ ತಕೊಳ್ಳಿಕ್ಕಿರುವುದಲ್ವ ಅಲ್ಲಿ? ನೀನು ಅವನದ್ದು ಕೇಳು. ಅರ್ಜುನರೇ, ಏಯ್ ಅರ್ಜುನರೇ, ಅದೆಂತದು? ಇದೊಂದು ಗೌರವ. ಪಾರ್ಥ ಮಹಾಶಯ. ಮಾಡ್ತಾರೆ ಪಾರ್ಥ ಮಹಾಶಯ. ನಾನು ವ್ಯಾಪಾರಿ ಸ್ವಾಮಿ. ಏನು ವ್ಯಾಪಾರ ನಿಂದು? ಮುತ್ತಿನ ವ್ಯಾಪಾರ. ಮುತ್ತು. ಧನಗುಪ್ತ ಅಂತ ನನ್ನ ಹೆಸರು. ಧನಗುಪ್ತ. ನಾನು ಸಮುದ್ರಕ್ಕೆ ಹೋಗಿ ಅಲ್ಲಿ ಇಳಿದು ಮುತ್ತುಗಳನ್ನು ಹೆಕ್ಕಿ ವ್ಯಾಪಾರ ಮಾಡುವ. ಕಡಲ ಮುತ್ತನ್ನು ಹೆಕ್ಕಿ ವ್ಯಾಪಾರ ಮಾಡುವಂತಹ ಒಬ್ಬ ವಣಿಕ. ಕಷ್ಟಪಟ್ಟು ಹೌದೌದು. ಸಮುದ್ರಕ್ಕೆ ಇಳಿದು ಎಂತದು ನಿನ್ನನ್ನು ನೋಡುವಾಗಲೇ ಗೊತ್ತಾಗ್ತದೆ ಉಪ್ಪು ನೀರಲ್ಲಿ ಯಾವಾಗಲೂ ನೀನು ಮುಳುಗುತ್ತಿ ಅಂತ. ಹಾಗೆ ನಾನು ಮೊನ್ನೆ ಹೋಗಿದ್ದ ಪಾಂಡ್ಯ ದೇಶಕ್ಕೆ ಬಂದೆ. ಅದಕ್ಕೇನಾಯ್ತು ಈಗ? ಪಾಂಡ್ಯ ದೇಶದಲ್ಲಿ ಒಬ್ಬ ಮಹಾರಾಣಿದ್ದ, ಸ್ವಯಂಪ್ರಭೆ ಅಂತೇಳಿ.
ಶಿವಪ್ರಭೆ ಶಿವಪ್ರಭೆ. ನಿನಗೆ ಸ್ವಯ ಇಲ್ಲ. ಶಿವಪ್ರಭೆ. ಅದು ಎದುರಿನ ಅಲ್ಲಿ ಹೋಗಿ ಶಿವ ಹೇಳುದು ಸ್ವಯ ಆಗ್ತದೆ. ಶಿವಪ್ರಭೆ ಹೆಂಗೆ ಆಗ್ತಲ್ಲ ಮತ್ತೆ ಶಿವಪ್ರಭೆ ಅಂತ ಗಂಡು ಮಕ್ಕಳಿಗೆ ಹೆಸರುಂಟಾ? ಇಲ್ಲ. ಹೇ. ಹೆಂಗಸರಿಗೆ ಮುತ್ತು ಅಂತೇಳಿ ಬಹಳ ಇಷ್ಟ ಅಲ್ವಾ? ಬೇಕಾದೀತು ಅಂತ ನಾನು ಆಲೋಚನೆ ಮಾಡಿ ಅಲ್ಲಿ ಹೋದೆ. ವ್ಯಾಪಾರ ಆಯ್ತು. ಹೇ. ವ್ಯಾಪಾರ ಮುತ್ತು ತಕೊಂಡು ಹೇ. ಒಂದು ಅಪ್ಪಣೆ ಮಾಡಿದ್ದಾರೆ. ಹೇಗೆ? ಇನ್ನು ನೀನು ದಿನಾ ನನಗೆ 12 ಮುತ್ತು ಕೊಡ್ಬೇಕು. ಹೇಳಿದ್ದು ಭಾವ ಇದು ನಮಗೆ ಬೇಡದ್ದು, ಇದು ನಮಗೆ ಬೇಡದ್ದು. ಒಳ್ಳೆದುಂಟು ಭಾವ. ಎಂತದು ಬೆಳೆದುಂಟು? ಇನ್ನೊಬ್ಬರ ಮುಂಭಾಗದಲ್ಲಿ ನಿನಗೆ ಜಾತಕ ನಿನ್ನಲ್ಲಿಯೂ ಮುತ್ತು ಕೇಳಿಲ್ಲ. ನನ್ನಲ್ಲಿ ಮತ್ತೆ ದಿನಕ್ಕೆ 12 12 ಮುತ್ತು. ಅದು ನಮ್ಮಲ್ಲೆಲ್ಲ ಕೇಳ್ತಿದ್ರೆ ನಾವು ಅದನ್ನು ಹಾ, ನೀನು ಅದೊಂದು ನಿಮ್ಮದು ಯಾವುದು ಮುತ್ತು? ನಿನ್ನದು ಯಾವುದು ಮುತ್ತು? ಮುತ್ತು ಮುತ್ತು ರತ್ನ. ಗೊತ್ತಾಗ್ತದೆ ನನಗೆ. ವ್ಯಾಪಾರಿಯಲ್ಲಿ ಕೇಳಿದ ಮುತ್ತು. ಹೌದಾ? ಹಾಗೆ 12 ಇವತ್ತು ಸಂಜೆ 9 ಮುತ್ತು ಸಿಕ್ಕಿತು. ಹಾ, ಒಂಬತ್ತೇ ಮುಟ್ಟಿರು. ಇನ್ನು 3 ಕಡಿಮೆ. 3 ಕಡಿಮೆ. ಅವನ ಆಯುಷು ಮುಗಿದಿತ್ತು. ಅದಕ್ಕೆ ಅವನೇ ನೋಡಿಕೊಳ್ತಾನೆ, ಇಲ್ಲದಿದ್ರೆ ದೇವ್ರು ನೋಡ್ತಾನೆ. ನಾವು ನಿನ್ನ ಹಾಗೆ ಗೋವಳರಲ್ಲ. ಒಂದು ಕ್ಷಾತ್ರ ಕುಲ ಸಂಭವರು ನಾವು. ಒಂದು ವಿಷಯಕ್ಕೆ ನಾವು ಹೋಗ್ಲಿಕ್ಕಿಲ್ಲ, ಹೋದ್ರೆ ಅರ್ಥದಲ್ಲಿ ಬಿಡ್ಲಿಕ್ಕಿಲ್ಲ. ಅದಕ್ಕೆ ಏನು ಮಾಡುದು? ಪಾರ್ಥಿವ ವಂಶ ಅಂದ್ರೆ ಎಂತದ್ದು? ನೀನು ಹಸ್ತಿನಾವತಿಯಿಂದ ಭಂಡಾರ ಇಟ್ಕೊಂಡು ಬಂದಿದ್ಯಾ? ಅವನ ಕಷ್ಟ ಹೇಳಿದ ಅರ್ಥ ಆಯ್ತಾ ಇಲ್ವಾ? ಪಾರ್ಥನ ದೇವರು ಒಳ್ಳೇದು ಮಾಡ್ಲಿ. ಪಾರ್ಥನಾದ ನನ್ನ ಸಮ್ಮುಖದಲ್ಲಿ ಅರಳಿಟ್ಟಿರುವಂತಹ ಈ ವಣಿಕನ ಪಾರ್ಥಿವ ಶರೀರನ ಕಾಣಬೇಕು ಅಂತ ನೀ ಹೇಳುವುದು. ಇನ್ನು 3 ಮುತ್ತು ಆಗದಿದ್ರೆ ನನ್ನ ತಲೆ ಹೋಗ್ತದೆ. ಅವಳಿಗೆ ಕೊಡ್ಲಿಕ್ಕೆ ನಾ ಮುತ್ತು ಕೊಡ್ತೇನೋ? ನನಗೆ ಅರಮನೆಗೆ ಹೋಗ್ಬೇಕು ಅಂತ ಉಂಟಾ? ಕಿರೀಟದಿಂದ ಹೊರಟಿತ್ತು. ಎಷ್ಟಾಯ್ತು? ಎಷ್ಟಾಯ್ತು? 2 3 12 ಆಯ್ತು. ತೀರಿದೆ. ತೀರಿದ ನಿನ್ನ ಸಂತಾಪವು ಯೌವನ ರಾಜಭಾರವು. ಏನು ಹೊಸತು ವಿಚಾರವು ಯಾವಾರಿಗೆ ನಿಲುಗಲಿಸಿದ ನಿಜವು ತೀರಿದೆ. ತೀರಿದೆ ವಣಿಕ ನಿನ್ನ ಸಂತಾಪವು. ಅಂತರಂಗದ ಒಳಗೆ ಕುದಿಯುತ್ತಿರುವಂತಹ ವಿಚಾರ ಧಾರೆಗೆ ಸರಿಯಾದ ಶಮನ ಸಿಕ್ಕಿತೋ ಇಲ್ವೋ? ತಲೆ ಉಳಿಸಿದ್ದೇನೆ. ಇಲ್ಲಿ ಬಾ, ಇಲ್ಲಿ ಬಾ. ಓ ಅದನ್ನ ಎತ್ತು. ಅದೊಂದು ನಿನಗೆ ಆಯ್ತಾ? ಇಲ್ಲ ಇಲ್ಲಿ ಬಾ, ಇಲ್ಲಿ ಬಾ. ನಿನ್ನದು ಮುಗಿಯಲಿಲ್ವಾ ಬಾವ? ಒಂದು ವಿಷಯ ಕೇಳಿ ಆಯ್ತು, ಫಸ್ಟ್ ಆಯ್ತು. ಕೆಲಸಕ್ಕೆಲ್ಲ ಕೈ ಹಾಕೊಂಡು ಅಡ್ಡ ಬರಬಾರ್ದು ಬೆಂಕಿನ ಬಗೆ. ನಿನಗೆ ಎಂತದ್ದು ಸೂಜಿ ಕಲ್ಲಿದಾಗ ಎಳಿತಾರ ಅಲ್ಲಿ? ಒಂದು ಆಕರ್ಷಣೆ. ನಿನ್ನ ಕಬ್ಬಿಣದ ತುಂಡಿಗೆ ಮಸಿ ಬೀಳ್ಲಿಕ್ಕೆ ಇಲ್ವಾ? ಬಾಯಿ ಬಿಡು. ಯಾರವಳು? ಯಾರ ಮಗಳು? ಎಷ್ಟು ವರ್ಷ ಆಯ್ತು ಅವಳಿಗೆ? ಅವಳ ರೂಪ ಹೇಗುಂಟು ನನಗೆ ಈಗ ತಿಳಿಬೇಕದು. ಶಿವಪ್ರಭೆ ಅಂತ ಹೆಸರು. ಊರು ಪಾಂಡ್ಯ ದೇಶ. ಪ್ರಾಯ ಎಷ್ಟು 15 ಕಳೆದು 16ಕ್ಕೆ ಕಾಲಿಕ್ಕಿದ್ದಾಳಷ್ಟೇ. ಉಳಿದದ್ದು ದಾರಿಯಲ್ಲಿ ಹೇಳ್ತೇನೆ ಬಾವ, ನಾವು ಹೋಗುವ. ದಾರಿಯಲ್ಲಿ ಇವ ಇದ್ದಾರ? ಅವನೇ ಹೇಳ್ಬೇಕು ಅಂತ ಹೇಳಿ ನಿನಗೆ. ನಿನಗೆ ಗೊತ್ತುಂಟ ಅವಳ ವಿಷಯ? ದಾರ ಮತ್ತೆ ಹೇಳ್ತೇನೆ, ಎಲ್ಲ ಮತ್ತೆ ಹೇಳ್ತೇನೆ. ಬೇಡ ಬೇಡ, ಅದು ಇವನಿಲ್ಲ ಕೇಳು. 16 ದಾಟಿ. ನಮಗೆ ತೊಂದರೆ ಇಲ್ಲ, ನನಗೆ 70ರವರೆಗೆ ಆಯ್ತು. ಒಂದು 50 ಆದ್ರೂ ತೊಂದರೆ ಇಲ್ಲ. ಹೇಳು. ಬಹಳ ಚಂದ ಅಂತ ಹೇಳಿದ್ರೆ ಬಹಳ ಚಂದ. ಬೆಳ್ಳಗೆ 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 ತೆಳ್ಳಗೆ ಉರುಂಟು. ನಿನ್ನ ಕೊರಂಟು ನಿಲ್ಲಿಸು. ಉರುಟಾದ ಮುಖ, ಉರುಟಾದ ಮುಖ, ಬೆಳ್ಳಗೆ ಬೆಳ್ಳಗೆ ಶರೀರ, ತೆಳ್ಳಗೆ ಬೆಳ್ಳಗೆ ಶರೀರ, ಅಂದವಾದ ಚಂದವಾದ ರೂಪ, ಅಂದವಾದ ಚಂದವಾದ ರೂಪ. ಮುಟ್ಟಿ ಕೈ ತೊಳಿಬೇಕು. ಮುಟ್ಟಿ ಕೈ ತೊಳೆದು ಮುಟ್ಬೇಕು. ಏನು ನಮ್ಮ ಕೈ ಅಟ್ಟು ಹೊಳಪು ಅಂತಲ್ಲ? ಎಂತದ್ದು ಕೇಳಿದೆ ಅಂತ? ಬಾವ ಎಂತದು ಕೇಳಿದ್ರು? ಅದೇ ನನಗೆ ಕೂಡ ಗೊತ್ತಾಗಬೇಕು. ನನಗೆ ಕೇಳಲಿಲ್ಲ. ಮದುವೆ ಇಲ್ಲ, ಮದುವೆ ಆಗಿಲ್ಲ. ಇಲ್ಲ. ಮತ್ತೆ ವಿಶೇಷ ಅದು ಅಪ್ಪ ಅಮ್ಮನಿಗೆ ಒಪ್ಪಿದ್ದಾರೆ.
ಮತ್ತೆ ಹೊಳೆಯಲ್ಲಿ ಬಂದದ್ದ? ಶಿವ ಪಾರ್ವತಿಯರ ಅನುಗ್ರಹದಿಂದ ಬೆನ್ನಿನಲ್ಲಿ ಹುಟ್ಟಿ ಬಂದದ್ದಾನೆ. ಕೇಳ ಬೆನ್ನಿನ ನುಡಿದು ಮೂಡುವ ಬಾಲವೃಶ್ಚಿಕ. ಬೆನ್ನಿನಲ್ಲಿ ಬಂದ್ರೆ ತಾಯಿ ಸಾಯ್ತದೆ ಅಂತ ಲೆಕ್ಕ. ಇದು ಪಾರ್ವತಿ ದೇವಿ ಬೆನ್ನಿನಿಂದ ತೆಗೆದುಕೊಟ್ಟದ್ದು. ಬಹುಶಃ ಹಿಂದೆ ಕಟ್ಟಿಕೊಂಡು ಬಂದಿದ್ದಾನೆ. ಕಟ್ಟಿಕೊಂಡು ಬಂದ ದೇವರಿಗೆ ಎಂತ ಅಲ್ಲ ಈಗ ದೇವರಿಗೆ ಅದನ್ನು ಕಟ್ಟಿಕೊಂಡು ಬರ್ಬೇಕು. ನೀನು ಅವರಲ್ಲಿ ಎಂತದ ಮಾತಾಡುದು ಸುಮ್ಮನೆ? ಯೋಚನೆ ಸರಿ ಉಂಟು. ಈ ಎಣಿಸಿದಾಗ ಪುಷ್ಕ ಆಗ ತೆಗೆಯುವವರಿಗೆ ಅಲ್ಲ ದೇವರು ಒಂದು ಹುಟ್ಟಿನ ಬಗ್ಗೆ ಅವನಲ್ಲಿ ಮಾತಾಡ್ತೀಯ. ಅವ 16 ದಿವಸ ಹೇಳಿ ಅಲ್ಲ ಅವ ಹುಟ್ಟಿದ್ದು. ಅವನ ಹುಟ್ಟು ಗೊತ್ತುಂಟ ನಿನಗೆ? ಅಪ್ಪ ಅಮ್ಮನಿಗೆ ಬೇರೆ ಬೇರೆ ಕೇಳಿದ್ದು ಸಾಕು. ನನ್ನದನ್ನು ಯಾಕೆ ಬಿಟ್ಟಿದ್ದು? ನಾನು ಹೋಗುವ ಒಮ್ಮೆ. ಅದು ಇಟ್ಕೋ. ಆ ಮನುಷ್ಯ ಸ್ವಲ್ಪ ಕ್ಷಮೆ. ಹಾಗೆ ನಿನಗೆ ಇಷ್ಟು ಸಮಯದಲ್ಲಿ ಸ್ವಲ್ಪ ಅಂತ ಗೊತ್ತಾಯ್ತಲ್ಲ. ಸುದೀರ್ಘಾವಧಿ ಒಡನಾಟ ಉಂಟು, ನನಗೆಲ್ಲ ಗೊತ್ತಾಗಿದೆ. ನೀನು ಹೋಗು. ಅನ್ನೋದೊಂದು ಪ್ರಾಣ ಉಳಿಸಿದ್ರು. ಧನ್ಯವಾದ. ನೀನು ಅದಕ್ಕೆ ಹೇಳಿದ್ದಲ್ಲ ಅವಳನ್ನು. ನನಗೆ ಮಾತಾಡ್ಲಿಕ್ಕೆ ಹೋಗಬೇಡ ಪುಣ್ಯಾತ್ಮ ಅವನ ಹತ್ರ. ಧನ್ಯವಾದಗಳು. ಕೇಳುದಿಲ್ಲ. ನನ್ನ ಪ್ರಾಣ ಉಳಿಸಿದ್ದಕ್ಕೆ ಧನ್ಯವಾದಗಳು. ಆ ವಾದ್ಯ ಒಂದು ಚೀಲದೊಳಗೆ ಹಾಕಿ ಕಟ್ಟಿಕೊಂಡು ಹೋಗ್ತಾರೆ. ನೀವು ಅರಿಪೂರ ಮಾರ್ತಾಡ ಊರಿನ ಪಿಂಡ ಅಲ್ವಾ? ಪರಿಚಯ ಹೇಳಿದ್ರೆ ಇದೇ. ಎಂತದಪ್ಪ? ಕರೆಕ್ಟರೆ. ಆಯ್ತಾ? ಹೋಗು 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 ಹೋಗು. ಬಾ 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 ಹೋಗುವ. ಭಾವ ವರ್ತಕಾಯನ ಗೊರೆದ ಕೆದೆಯ ಮನ ಚಿತ್ತದ ಪಿತ ಮನದ ಗುಪ್ತ ವಿಚಾರವ ಬಿತ್ತರಿಸುವೆ ಗುಪ್ತ ವಿಚಾರವ ಬಿತ್ತರಿಸುವೆ ದೇವಿ ದತ್ತಳ ನಾರಿಯನು ನೋಡಬೇಕೆನ್ನು ಇದೆಂತದು ನಿನ್ನ ಮುಖ ಎಲ್ಲ ಬೇಲವಾದದ್ದು? ಚಿತ್ತ ಜಪಿತ ಪುರುಷೋತ್ತಮ. ಆಗ ಬೇರೆ ಬೇರೆ ಏನೇನೋ ಹೇಳ್ತಾ ಇದ್ದಿ, ಈಗ ಹಾಗೂ ಹೇಳಿದ್ಯಾ? ಮನಸ್ಸಿನಲ್ಲಿ ಹುಟ್ಟಬಹುದಾದಂತಹ ಸರ್ವ ಭಾವನೆಗಳಿಗೂ ಪಿತ. ಹೌದೌದು. ಭಾವ ಏನು ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಾ ಇರುವುದಕ್ಕೂ ನೀನೇ ಅಪ್ಪ. ಅದೇನು ಹುಟ್ಟಿತು ಅಂತ ದಾರಿಯಲ್ಲಿ ಕೇಳು. ಹೋಗು 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 ಬಾಬಾ. ನಾ ಬರುತ್ತೇನೆ. ದಾರಕ್ಕೆ ಗೊತ್ತ ಉಂಟು, ಮಾರ್ಗ ಮಧ್ಯದಲ್ಲಿ ವರ್ತಕೊಬ್ಬ ಸಿಕ್ಕಿದಾಗ ನಾನು ಬರುವುದಿಲ್ಲ ಅಂದರೆ ನನ್ನ ಮೂಗಿನ ತುದಿ ನೋಡಿದ್ಯಾ? ಬೆವರ ಕಮ್ಮಾರನ ತಿಥಿಯಂತೆ ನನ್ನ ಕಣ್ಣರೆಪ್ಪೆಗಳನ್ನು ನೋಡಿದ್ಯಾ ಬಾ? ಅದು ಯಾಕೆ ಅದು ನೋಡು, ನನ್ನ ನಾಲಿಗೆ ನೀರುಡ್ತಾ ಇದೆ. ಹೌದೌದು. ಕೈಕಾಲು ನಿತ್ತಲ್ಲಿ ನಿಲ್ಲುವುದಿಲ್ಲ. ಅದು ತುಟಿ ಅಂಚಿನಲ್ಲಿ ಕಲ್ಲು ಹೊಸರ್ತಾವ. ಎಂತದ್ದು ನಿನಗೆಂತ ಬೇಕು ಬಾವಾ. ಈಗ ಎಂತ ಆ ಶಿವಪ್ರಭೆಯನ್ನು ನಾನು ನೋಡಲೇಬೇಕು ಬಾವಾ. ಮರುಳಾದೆ ಏನು ಪಾರ್ಥ ಆಕೆಯ ಕಾಣಲರಿಯದು ನಮಗೆ ವ್ಯರ್ಥ ಸಾಗಸವು ಭಾಗ ನಮಗೆ ಆಕೆಯ ಕಾಣಲರಿಯದು ನಮಗೆ ಧರಣಿಯೊಳಗ ವೀರ ಪುರುಷರ ಬರಿಗಿಸೆ ಧರಣಿಯೊಳಗ ವೀರ ಪುರುಷರ ಕರಿಗಿಸೆ ಚಿರವಾರಿಯುವಳಾಕೆಯು ಒಲ್ಲೆನು ನಿಜವು ಚಿರವಾರಿಯುವಳಾಕೆಯೋ
ಬರ್ಲಿಕ್ಕೆ ಪ್ರತಿ ಪ್ರಸಂಗದಲ್ಲಿ ಒಮ್ಮೆ ಆದ್ರೂ ಹುಚ್ಚಾಟ ಆಡದೆ ನಿನಗೆ ಸಮಾಧಾನ ಉಂಟಾ? ಏನು ಪ್ರಾಯ ಆದ್ರೆ ಒಂದು ಪ್ರಸಂಗವನ್ನ ಹುಚ್ಚಿಲ್ಲದೆ ನೇರವಾಗಿ ಪೂರೈಸಬೇಕು. ಏನು ಪ್ರಾಯ ಆದ್ರೆ ಏನು? ಮತ್ತೆ ಪ್ರಾಯ ಆದ್ರೆ ಏನಂತದ್ದು? ಹುಣಸೆ ಮರಕ್ಕೆ ವಯಸ್ಸಾದ ಹಾಗೆ ಹುಳಿ ಯಾವ ದಾರಿಗೆ ಹೋಗುವಂತಹ ವರ್ತಕರು ಹೇಳಿದ್ರು ಅಂತ ಹುಚ್ಚುಗಟ್ಟಿ ನನಗೆ ನೋಡಬೇಕು, ನನಗೆ ಬೇಕು. ಎಂತದಿದು? ಹುಣಸೆ ಮರಕ್ಕೆ ಪ್ರಾಯ ಆದ್ರೆ ಹುಳಿ ಹೆಚ್ಚು ಗೊತ್ತುಂಟಾ? ಅದು ಹುಲಿ ಹೌದು, ಹುಲಿ ಸೇರಬೇಕಾದದ್ದು ಯಾವುದಕ್ಕೆ ಅಂತ ಒಂದು ನಿರ್ಣಯ ಉಂಟು ಏನು ಗೊತ್ತುಂಟಾ? ಹಾವು ಮುದುಕಾದ್ರೆ ಅದರಲ್ಲಿ ವಿಷ ಇಲ್ಲ ಅಂತ ಲೆಕ್ಕ. ನಿನ್ನಲ್ಲಿ ಅಂತ ಮಾತ್ರ ಹೇಳಿದಲ್ವಾ? ನೀನೀಗ ಹೋಗಿ ಕಾಣ ಬಯಸಿದಂತಹ ಹೆಣ್ಣು ಮಗಳು ಪಾಂಡ್ಯ ದೇಶದ ರಾಣಿ ಮಹಾರಾಣಿಯಾಗಿ ಮೆರೆದಾಡ್ತಾ ಇರುವವಳು ಶಿವಪ್ರಭಾದೇವಿ ಏನಾಯ್ತು? ಹುಟ್ಟಿದ ಹೇಗೆ ಅಂತ ಹೇಳಿದ. ಹೇಳಿ ಅವಳ ಸ್ವಭಾವ ಏನು ಅಂತ ಹೇಳಿದ್ರ? ಏನು ಸ್ವಭಾವ? ಯಾರನ್ನು ಏನು ಅವಳೊಂದು ದೊಡ್ಡ ವಿಷಯವ? ಪಾರ್ವತಿ ದೇವಿ ಕೊಟ್ರೆ ನಾನು ಯಾರಿಗೆ ಕೊಟ್ಟಿದ್ದು? ನೀನ್ ಯಾರಿಗೆ ಹುಟ್ಟಿದ್ದು? ಯಾರಿಗೆ ಹುಟ್ಟಿದ್ದು? ನಿನ್ ಗೊತ್ತಿಲ್ವಾ? ಅಲ್ಲ, ನನಗೆ ಗೊತ್ತುಂಟು. ನೀ ದೇವೇಂದ್ರನಿಗೆ ಹುಟ್ಟಿಯು 1 ವರ್ಷ ಸಣ್ಣನಂತೆ ವಿಚಾರಿಸಿದ್ದು ನನಗೆ ಗೊತ್ತುಂಟು. ನಾನು ಇರುವುದೇ ಯಾರೊಟ್ಟಿಗೆ? ನನ್ನೊಟ್ಟಿಗೆ. ಮತ್ತೇನು ನನ್ನೊಟ್ಟಿಗೆ ದೊಡ್ಡ ಇದ್ರೆ ವಿಷಯವ? ಅಜ್ಞಾತನಾಗಿ ಉಳಿಯಬೇಕಾದ ಅವಸ್ಥೆಯಿಂದ ತೊಡಗಿ ನಿನ್ನ ಪೌರುಷ ಜ್ಞಾತವಾದ ವಿಧಾನದ ತನಕ ನಿನ್ನ ಬಗ್ಗೆ ಸಮಗ್ರವಾಗಿ ಗೊತ್ತುಂಟು. ನನಗೆ ಅವಳ ಬಗ್ಗೆ ಗೊತ್ತುಂಟು. ಏನು ಅವಳ ಬಗ್ಗೆ? ಈ ಗಂಡು ಬೀರಿ ಅಂತ ಲೋಕದಲ್ಲಿ ಹೇಳ್ತಾರೆ, ಯಾರಿಗೆ ಗೊತ್ತುಂಟು? ಗಂಡಸರನ್ನು ಕಂಡರಾಗದ ಹೆಣ್ಣು ಮಕ್ಕಳಿಗೆ ಹೇಳುವ ಹೆಸರು ಅದೇ ಅವಳು. ಪೌರುಷ ಅವರಿಗಿಂತ ಹೆಚ್ಚು ನನ್ನಲ್ಲಿ ಅಂತ ಸ್ಥಾಪಿಸುವುದಕ್ಕೆ ಬಯಸಿದವರಿಗೆ ಹೊಂದುವ ವಿಶೇಷಣವರು. 3 ಲೋಕದ ಗಂಡ ಅರಿತು ಯಾವ ಗಂಡ? ಈ ಲೋಕದಲ್ಲಿ ಇದ್ದಂತಹ ಕ್ಷತ್ರಿಯ ಪುಂಗವರೆನಿಸಿದಂತಹ ಅರಗುವರರನ್ನು ಅರಸರನ್ನು ಕಂಡ್ರಾಗುವುದಿಲ್ಲ. ಆಯುಧ ಜಲಪಿಸಿದ ಬಂದ್ರೆ ತಲೆ ಕಡಿಯುವುದು. ಇದು ಬೇಡ. ನಾವು ದಾರಿಯಲ್ಲಿ ಹೋಗ್ತಾ ಇದ್ದ ಮಾರಿಯನ್ನು ಕ್ರಯ ಮಾಡಿ ಮನೆಯೊಳಗೆ ಕರ್ಕೊಂಡು ಬರ್ಲಿಕ್ಕಿಲ್ಲ. ನಾವು ಹೊರಟದೆಲ್ಲಿಗೆ? ದ್ವಾರಕೆಗೆ. ಉದ್ದೇಶ ಎಂತದ್ದು? ನನ್ನ ಜನ್ಮದಿನೋತ್ಸವ. ಅದು ಯಾವಾಗ? ನಾಳೆ. ಹೋಗುವ ಬಾ. ಇದು ಹಸ್ತಿನಾವತಿಯ ಪೂರ್ವಜರದೆಲ್ಲ ಪ್ರತಿಮೆ ಮಾಡಿ ಅಲ್ಲಿ ರಾಜಮಾರ್ಗದಲ್ಲಿ ನಿಲ್ಲಿಸಿದ್ದಾರೆ. ಒಂಟಿ ಕಾಲಲ್ಲಿ ಹೀಗೆ ಕೈ ಎತ್ತಿ ನಿಲ್ತೇನೆ. ನನ್ನದು ಮುಷ್ಕರ. ಅದೆಂತದ್ದು ಹಾಗೆ ಅಂದ್ರೆ? ನಾನು ಬರುದಿಲ್ಲ. ಹೊಸ ಪ್ರಯೋಗ. ನಾನು ಬರುವುದಿಲ್ಲ. ಎಲ್ಲಿ? ಇಲ್ಲೇ ಕೂತ್ಕೊಳ್ತೇನೆ. ಈಗಲೇ ಇಲ್ಲೇ ಆಗಬೇಕಾದಂತದ್ದು. ನನಗೆ ಅವಳು ಮೆಟ್ಟುತ್ತಾಳ? ಗಂಡು ಮಕ್ಕಳ ಎದೆ ಬಿಡ್ತಾಳ? ಆಗುದಿಲ್ಲ ಅವಳಿಗೆ. ನನಗೆ ಗಂಡು ಮಕ್ಕಳಿಗೆ ಮೆಟ್ಟುವರೇ ಬೇಕಾದದ್ದು. ನೋಡುವ, ನಾನು ಗಂಡಸು ಹೌದು ಅಲ್ವಾ? ಈ ಪ್ರಾಯದಲ್ಲಿ ಒಂದು ಹೆಣ್ಣು ಮಗಳಿಂದ ಯಾಕೆ ಬೇಡ ಬಾವ? ಒಂದೇ ಮರ್ಯಾದೆ ಉಳಿಬೇಕು, ಇಲ್ಲದಿದ್ರೆ ಇದ್ದದ್ದು ಪೂರ್ತಿ ಹೋಗ್ಬೇಕು. ಈಗ ಅವಳನ್ನು ಕಾಣದಲ್ಲಿ ಇಲ್ಲವೇ ಇಲ್ಲ. ಕಾಣುತ್ತಾ ಹರಿಯೊಲ್ಲದ ನೋಲ್ಪಾಚೆಯಿರೆ ನಿನಗೆ ಬರಿಸುವೆನು ಈ ಕಡೆಗೆ ಗೆನುತ ಹರದಿ ಮಾಯದಿ ಸೃಜಿಸಿ ಮೃಗಗಳ ಅರಸಿ ಉದ್ಯಾನಕ್ಕೆ ಕಳುಗುತ್ತಲೇ ನೋಲ್ಪಾಚೆಯಿರೆ ಬರಿಸುವೆನು. ಬರಿಸಿಕೊಡ್ತೇನೆ, ಹೇಳು. ಬರಿಸ್ತೇನೆ, ಹೇಳು. ಹೇಳಿದ್ದನ್ನು ಸಾಧಿಸಿಕೊಡ್ತಾನೆ ಅಂತ ಒಮ್ಮೆ ನಿರೂಪಿಸಿದ್ರೆ ಸಾಕು. ಮಾಡಬಾರದನ್ನೆಲ್ಲ ಮಾಡಿಸುವುದು. ನಾನು ಯಾರು? ನನ್ನ ಕೈಯಲ್ಲಿ ಯಾವುದು ನಿನಗೆ ಬೇಕಾದ ಹೆಣ್ಣನ್ನು ಭರಿಸುವ ಕೆಲಸ ಅಲ್ವಾ? ಬಾವ, ಎಂತೆಂತದ್ದನ್ನೆಲ್ಲ ನೀ ಬರಿಸಿದ್ದಿ. ಅದು ಯಾರಿಗೆ? ನಿನಗಿಂತ ಮೊದಲು ಸತ್ತಿರುವ 6 ಮಕ್ಕಳನ್ನು ನಿನ್ನ ತಾಯಿಗೆ ಬೇಕಾಗಿ ನೀ ತಂದು ತೋರಿಸಿ. ಅದು ತಾಯಿಗಾಗಿ. ಇದು ಯಾವುದಕ್ಕಾಗಿ? ಗುರುಕುಲದಲ್ಲಿ ಗುರುಪತ್ನಿಯರು ಬೇಕು ಅಂತ ಆಶಿಸಿದಾಗ ಸತ್ತೋಗಿರುವಂತಹ ಮಣಿಕರ್ಣನನ್ನು ತಂದು ತೋರಿಸಲಿಲ್ವಾ? ಮಕ್ಕಳನ್ನು ತರುವುದು ಬೇರೆ, ಮುದುಕನಿಗೆ ಹೆಣ್ಣನ್ನು ತೋರಿಸುವುದು ಬೇರೆ. ನೀನು ಅದನ್ನು ಇದಕ್ಕೂ ತುಲನೆ ಮಾಡಬೇಡ. ನೀನೇ ನಾನು, ನಾನೇ ನೀನು. ಅಲ್ಲ, ಅದೆಲ್ಲ ನೀ ಹೇಳಿಲ್ವಾ ಎಷ್ಟೋ ಸಲ? ನಾನೇ ಅರ್ಜುನನಿದ್ದೇನೆ. ಅದು ಹೇಳಲಿಕ್ಕೆ ಸಮಯ, ಸಂದರ್ಭ, ಸನ್ನಿವೇಶ ಎಲ್ಲ ಉಂಟು. ಅದನ್ನು ಬೇರ್ಪಡಿಸಿ ಎಲ್ಲೆಲ್ಲಿಯೋ ನಿಂತುಕೊಂಡು ನಾನೇ ನೀನೇ ನಾನು ಅಂತ ಅದೆಲ್ಲ ಬೇಡ. ಈಗ ನಿನಗೆ ಆಗಬೇಕಾದವಳನ್ನು ನೋಡ್ಬೇಕು. ಬಾವ, ಒಂದು ಹೆಣ್ಣನ್ನು ನೋಡ್ಬೇಕು ಅಂತ ಇದ್ರೆ ನೀನು ಎಷ್ಟು ಕಡೆಗೆಲ್ಲ ಹೋಗಿದ್ದು? ನೀನು ದೇವಸ್ಥಾನದಿಂದ ನಮ್ಮ ಅಕ್ಕನನ್ನು ತರಲಿಲ್ವಾ? ಪುಣ್ಯಪ್ಪ, ನಾನು ಇಷ್ಟು ಸಲ ತಂದಿದ್ದೇನೆ. ಎಲ್ಲಿಯೂ ಒಂದು ಕಡೆಯಾದ್ರೂ ನಾನು ಬೆಟ್ಟು ತಿಂದದ್ದು ಕೇಳಿದ್ಯೋ ಹೆಣ್ಣನ್ನು ತರುವಾಗ? ನಾನು ಈ ಸಲ ತಿನ್ನದ ಹೊರಡುವುದಿಲ್ಲ ನೀವು. ನಿನ್ನ ಕರುಣೆ ಇದ್ರೆ ಅದು ಬಿದ್ರು ಬೀಳ್ಲಿಕ್ಕಿಲ್ಲ. ನನ್ನ ಕರುಣೆ ಸಾಲದು, ನಿನ್ನ ಮನಸ್ಸು ಸರಿ ಇರಬೇಕು. ಅದಕ್ಕೆ ನೋಡ್ಬೇಕು ಬಾವ ಅವಳನ್ನು. ನನಗೆ ಉಪಾಯ ಇಲ್ಲ. ಈಗ ಬಾವರನ್ನು ಕರ್ಕೊಂಡು ಬಾರದೆ ನೀವು ಬರುವುದೇ ಬೇಡ ಅಂತ ಹೇಳಿ ಕಳಿಸಿದ್ದಾರೆ ಮನೆಯವರು. ನೀನು ಇಲ್ಲಿ ಎಂತದ್ದು ನಿನ್ನ ಭಾಷೆಯಲ್ಲಿ? ಈಗ ನೀನು ಮಾಡಿದ್ದಕ್ಕೆ ಎಂತದ ಹೆಸರು? ಕುಳಿತದ್ದಕ್ಕೆ ಈಗ ಸತ್ಯ ಪ್ರತಿಜ್ಞೆ. ಸತ್ಯ ಹೌದು. ಸುಳ್ಳಾದಂತ ಬೇಡದಿದ್ದಕ್ಕೆಲ್ಲ ಸತ್ಯ ಪ್ರತಿಜ್ಞೆ. ಸತ್ಯಾಗ್ರಹ. ತರಿಸುವ ಅವಳನ್ನು ಇಲ್ಲಿಗೆ ತರಿಸಿಕೊಡು. ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಇಲ್ಲಿಗೆ ತರಿಸುವ. ಅದು ಅದು ಎಂತದ್ದು?
ಒಮ್ಮಿಂದೊಮ್ಮೆಗೆ ಮೃಗಗಳು ಓಡುದು ನೋಡಿದ್ಯಾ? ಅಲ್ಲಿಂದ ಬಾ, ಇಷ್ಟರವರೆಗೆ ಇಲ್ಲಿ ಪ್ರಾಣಿಯೇ ಇರಲಿಲ್ಲ. ಇಲ್ಲಿಂದ ಸಂಕಲ್ಪದಿಂದ ಸಂಕಲ್ಪದಿಂದ ಅವಳು ಇಲ್ಲಿಗೆ ಬರ್ಲಿಕ್ಕೂ ಪ್ರಾಣಿಗಳು ಇಲ್ಲಿಂದ ಹೇಳಲಿಕ್ಕೂ ಅವುಗಳು ಓಡುವ ದಿಶೆ ಯಾವುದು ಗೊತ್ತೋ? ಅಲ್ಲ ಮುಂದೆ ಹೋದ್ರೆ ಪಾಂಡ್ಯ ದೇಶದ ಗಡಿ. ದಿಕ್ಕಿನ ದೇಶಗಳನ್ನು ನೋಡಿದ್ರೆ ಅದು ಪಾಂಡ್ಯ ದೇಶದ ಗಡಿಯನ್ನೇ ಸೇರ್ತದೋ ಅಂತ. ಗಡಿ ದಾಟಿ ಹೋಗ್ತದೆ, ಉದ್ಯಾನವನದ ತನಕ ಹೋಗ್ತದೆ. ಕಾಡು ಪ್ರಾಣಿಗಳು ಬೇರೆ ಮೀರಿ ಬಂದಾಗಲೇ ಅರಸರಾದವರು ಅಥವಾ ಅರಸಿಯೇ ಇರಲಿ ಅರಸುತ್ತಾ ಬರುವುದು ಕ್ರೂರ ಮೃಗಗಳನ್ನು ಕಾಡಿನ ಗರ್ಭದೊಳಗೆ. ಹೌದು, ಇಲ್ಲಿಗೆ ಬರ್ತದೆ. ಯಾಕೆಂದ್ರೆ ನಾನು ಕಳಿಸಿದಂತ ಮೃಗಗಳು ಇಲ್ಲಿಗೆ ಮರಳುವಾಗ ಅವಳು ಅಟ್ಟಿಕೊಂಡು ಬರುವಂತಹ ಅವಳನ್ನು ನಿನಗೆ ನಾನು ತೋರಿಸಿಕೊಡ್ತೇನೆ. ಆಗ ಸ್ವಲ್ಪ ವ್ಯವಧಾನ ಬೇಕು ಅಲ್ಲ. ತಿಂಗಳು ಭರ್ತಿ ಆದ ಮೇಲೆ ಹೊರ ಬಂದವರಾಗೆ ಮಾಡಬೇಕು ಅಂತೆ. ಅರ್ಥ ಆಯ್ತಾ ನಿನಗೆ? ಅತ್ಯಾತುರ ಬೇಡ ಅಂತ. ನನಗೆ ತಿಂಗಳು ಪೂರ್ತಿ ಆಗಲಿಲ್ಲ ಅಲ್ಲ, ದೇವತಾ ನಿಯಮದಿಂದ ಹುಟ್ಟಿದ ಮಕ್ಕಳಲ್ಲ, ಆದ್ರಿಂದ ಯಾವಾಗ ಏನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಂತದ್ದು ಕಾಯ್ಬೇಕು. ಮೃಗಗಳು ಹೋದದ್ದಷ್ಟೇ, ಅಲ್ಲಿ ಹೋಗ್ಲಿಕ್ಕೆ ತಿರುಗಾಡುವುದಕ್ಕೆ ವನಚರ ನೋಡುವುದಕ್ಕೆ ಕಾವಲುಗಾರರು ದೂರುವುದಕ್ಕೆ ಬಂದು ಬೇಟೆಯಾಡಿದ ಸ್ವಲ್ಪ ಹೊತ್ತು ಹೋಗ್ತದೆ. ಯಾರು ನನ್ನ ಸಂಕಲ್ಪದ ಕುರಿತಾಗಿ ವಿಶ್ವಾಸ ಉಂಟು? ನನಗೆ ವಿಶ್ವಾಸ ಉಂಟು. ಕಳಿಸಿದ ಮೃಗಗಳು ನನ್ನದೌದಾ? ಅದು ನನ್ನನ್ನೇ ಅರಸಿಕೊಂಡು ಇಲ್ಲೇ ತನಕ ಬರ್ತದೆ ಅಂತ ನಂಬುತ್ತೀಯ? ಬಂದಾಗ ತೋರಿಸ್ತೇನೆ. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಮನಸ್ಸೆನ್ನುವುದು ಕರಗುತ್ತಾ ಇದೆ, ಮನ ಎನ್ನುವುದು ಮರುಗುತ್ತಾ ಇದೆ. ಮಗಳಾಗಿ ನಾನು ಸಾಂತ್ವನದ ನುಡಿಯನ್ನು ಹೇಳಿ ಹೇಳಿ ಈ ಪಾಂಡ್ಯ ನಾಡಿನ ಚುಕ್ಕಾಣಿಯನ್ನು ಹಿಡಿದವಳು ನಾನು. ಸರಿ, ಹೆಣ್ಣು ಅಂತ ಹೇಳಿದ್ರೆ ಅಬಲೆ ಅಲ್ಲ, ಅವಳು ಸಬಲೆ ಎನ್ನುವುದು ಲೋಕಮುಖಕ್ಕೆ ತೋರಿಸಿಕೊಡ್ಬೇಕೆನ್ನುವಂತ ಕಾರಣಕ್ಕಾಗಿ ಇಲ್ಲಿಯ ಮಹಾರಾಣಿಯಾಗಿ ನಾನು ಮೆರೆಯುತ್ತಾ ಇದ್ದೇನೆ. ಯಾವುದಕ್ಕೂ ಕುಂದು ಕೊರತೆ ಇಲ್ಲ. ವಿಶೇಷವಾದಂತ ಧನ ಸಂಪತ್ತನ್ನು ಯಾರು ಮಾಡ್ತಾನೋ ಅಂತವರಿಗೆ ತೆರಿಗೆ ವಿಧಿಸಬೇಕು. ಕಠಿಣ ಕ್ರಮವನ್ನು ಕೈಗೊಂಡವಳು ನಾನು. ನಮ್ಮಲ್ಲಿ ಯಾರು ಬಡವರಿರಬಾರದು ಎನ್ನುವ ಕಾರಣಕ್ಕಾಗಿ ಅತಿ ಶ್ರೀಮಂತರಲ್ಲಿ ತೆರಿಗೆಯನ್ನು ವಸೂಲಿ ಮಾಡುವ ಕ್ರಮವನ್ನು ಕೈಗೊಂಡಿದ್ದೇನೆ. ಎಂದಿನಂತೆ ಇಂದು ಸಹ ಓಲಗವನ್ನು ಕೊಟ್ಟಿದ್ದೇನೆ. ಏನು ಹೇಳ್ತಾ ಇರುವುದು? ನಮ್ಮ ಕಾಲಗತಿ ವಿಪರೀತ
ದೇಹಕ್ಕೆ ಆಯಾಸ. ಸ್ವಲ್ಪ ಹೊತ್ತು ವಿಶ್ರಾಂತಿ ಎನ್ನುವುದು ಬೇಕು. ಹಾಗಾಗಿ ಜೊತೆಯಲ್ಲಿ ನೀವು ಇರಬೇಕು. ವಿಶ್ರಾಂತಿಯನ್ನು ಪಡೆಯೋಣ ಬನ್ನಿ. ಇಷ್ಟೊತ್ತು ಅಂತ ಕಾಯುದು ಬಾವ. ನಿನಗೆ ಬಾಕಿದ್ದ ಹೊತ್ತಿನಲ್ಲೆಲ್ಲ ಬಿದಿರಿ ಕೋಲು ಹಿಡ್ಕೊಂಡು ನಮಗೆ ಬೇಕಾಗುವುದು ನಿನಗೆ ತಡ ಆಗುದು. ನನಗೆ ಮಲಗಬೇಕಾ? ನರನೊಡನೆಲ್ಲ ಜೀವರ ನಿತ್ತ ಭಾಸ್ಕರ ಉರಿಗೆ ನಿತ್ಯಯು ಬರುವುದು ಹೊರಗುವೆ ನಿಲ್ಲಿ ನಿನ್ನಂಕವೇ ಚಿಮ್ಮಾಡಿ ಮರನದಿಯೊಳಗಿರೆಗಳಿವೆ. ಅವಳು ಬರ್ತಾಳೆ. ನಿನಗೆ ಏನಾಗ್ತದೆ? ನಿನಗೆ ಎಂತದೊಂದು ದಾಢ್ಯ. ಅದು ನನಗೆ ಯಾವಾಗಲೂ ಹಾಗೆ. ಮಧ್ಯಾಹ್ನ ಮಲಗಿ ಒಂದು ಅಭ್ಯಾಸ. ಮಧ್ಯಾಹ್ನ ಅಂತಲ್ಲ, ನಿನಗೆ ಹಗಲೇ ಮಲಗಕ್ಕೆ ಇಷ್ಟ. ರಾತ್ರಿ ಮಲಗುವುದಿದ್ರು ನೀನು ಕೂತಲ್ಲೇ ಮಲಗುದಲ್ವ? ಹೀಗೆ ನೀನು ಸರಿ ಮಲಗ್ತೀಯ. ಎಷ್ಟು ಪ್ರಸಂಗದಲ್ಲಿ ನಾವು ನೋಡ್ಲಿಲ್ಲ, ಹರಿಯು ಮೈ ಮುರಿದಿದ್ದು ತಾನು. ನಾನು ನಿನ್ನ ಕಾಲಡಿಯಲ್ಲಿ ಕೂತದ್ದು ಗೊತ್ತಿಲ್ವ? ನಮ್ಮದು ನಡೆಯುವುದೇ ರಾತ್ರಿ. ಅರ್ಥ ಆಯ್ತು ನಿನಗೆ? ಆದ್ದರಿಂದ ಈಗ ಅಭ್ಯಾಸ. ಈಗ ಅವಳು ಬಂದಾಗ ನೀನು ಎಬ್ಬಿಸಿದ್ರೆ ಅಲ್ಲಿವರೆಗೆ ಈಗ ಮಲಗಿದ್ರೆ ವ್ಯರ್ಥ ಸಮಯ ಕಳೆಯುವುದಕ್ಕಿಂತ ಒಂದು ನಿದ್ರೆ ಆದ್ರೆ ಆಗುದು. ನೀ ಮಲಗು. ಎಂತದಕ್ಕೂ ನನಗೆ ಸಿಕ್ಕುದಿಲ್ಲ ಅಂತ ಈ ಗೊತ್ತಿಲ್ಲ. ಕೆಲವು- ನೀನು ಗೆಂಡೆ ಬರ್ಲಿಕ್ಕಾಗುವಾಗ ಗಾಣ ತುಂಡಾಯ್ತು ಅಂತ ಹೇಳಿದ ಹಾಗೆ ಕೊಡಪಾಲ ಕೈಗೆ ಸಿಕ್ಕಾಗುವಾಗ ಹಠ ಅತಿ ಭಾವ. ಅವಳು ಬರ್ಲಿಕ್ಕಾಯ್ತು, ನೀನು ತಡ ಮಾಡುದ? ಇದು ನಿದ್ದೆ ಮಾಡುದ ನೀನು? ಮಾರ್ಗ ಮಧ್ಯದಲ್ಲಿ ಕಾಡಿನಲ್ಲಿ ನಾವು ಹೋಗ್ತಾ ಇರುವಾಗ ಹೆಣ್ಣಿನ ಸುದ್ದಿ ಕೇಳಿದಾಗ ನಿನಗೆ ತಡಿಲಿಕ್ಕೆ ಆಯ್ತಾ? ನಾನೀಗ ಒಂದು ನಿದ್ದೆ ವಿಷಯ ಹೇಳಿದ್ದೆ. ಹೌದು, ನಿದ್ದೆ ನಿನಗೆ ತಡಿಲಿಕ್ಕೆ ಆಯ್ತಾ? ನಿನ್ನ ಅಭ್ಯಾಸ ನಿನಗೆ ತಡಿಲಿಕ್ಕೆ ಆಯ್ತಾ? ನಿದ್ದೆಗೊಂದು ಮಾನ ಮರ್ಯಾದಿಲ್ವಾ? ನಿನಗಿಲ್ವ? ಹೆಣ್ಣು ಬೇಕು ಅಂತ ಹೇಳುವಾಗ, ನೋಡ್ಬೇಕು ಅಂತ ಹೇಳುವಾಗ ಅಲ್ಲ, ಹೊತ್ತಾಯ್ತು ಈಗ ಬರ್ಲಿಕ್ಕಾಯ್ತು. ಹೋಗ್ಲಿಕ್ಕೆ ಎಂತದ್ದು? ಅಲ್ಲ, ನನಗೆ ಮೊದಲ ಅದೆರಡು ಇಲ್ಲ. ನೀವೆಲ್ಲ ಹೇಳಿದ್ದಲ್ವ, ಕೃಷ್ಣನಿಗೆ ಮಾನವೂ ಇಲ್ಲ ಮರ್ಯಾದೆಯೂ ಇಲ್ಲ ಅಂತ. ಅದು ದೊಡ್ಡವರು ಹೇಳಿದ್ದು, ನಾನೆಲ್ಲ ಭಾಗವತರು ಹೇಳಿದ್ದು. ಅದನ್ನೇ ನೀನು ಹೇಳುದಲ್ವ? ನೀನೊಂದು ಸಣ್ಣ ಮಟ್ಟಿಗೆ ಭಾಗವತನೇ ಹೇಳು. ಆಯ್ತು ಪುಣ್ಯಾತ್ಮ, ನೀನೊಮ್ಮೆ ಮಲಗು. ಆಯ್ತಾ? ನಿನಗೆ ನಿದ್ದೆ ಮಲಗಿದ್ದು ಮಲಗು. ಅಭ್ಯಾಸ ದಿಂಬು ಬೇಕಲ್ಲ? ದಿಂಬಿಲ್ಲ ನನಗೆ ನಿದ್ದೆ ಬರು. ನಾನಿನ್ನ ಮರಿಯಿಂದ ಹೋಗಿ ತಿಂಬು ತರ್ತೇನೆ. ಎಲ್ಲಿಂದ? ನಿಂಬು ನಿನಗೆ ಬೇಕಾದ್ರೆ ಬರುವಾಗಲೇ ಒಂದು 2-3 ತಿಂಬು ಹಿಡ್ಕೊಂಡು ಬರ್ಬೇಕು. ನಿನ್ನ ಸುಪುಷ್ಟವಾದ ಗಂಗಾ ಪ್ರದೇಶ ಇರುವಾಗ ನಿಂಗೆ ಯಾಕೆ? ನೀನೊಂದು ಉದಾರಿಯಾಗಿ ತೊಡೆ ಚಾಚಿದ್ರೆ ಸಾಕು, ನಾ ತಲೆ ಇಟ್ಟು ಮಲಗಿದ್ದೆ. ಈ ಮರದ ಬಿಡ್ತಲ್ಲ ಇದಕ್ಕೆ ಯಾರೊಟ್ಟಿಗೆ ಬೇಕಾದ್ರೂ ಬನ್ನಿ, ಬಾವನೊಟ್ಟಿಗೆ ಮಾತ್ರ ಹೊರಡಬೇಡಿ ಅಂತ. ಅವ ಎಂತದೆಲ್ಲ ಕೇಳಿ ಯಾರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಹೇಳಿಕೊಂಡು ಬರ್ಲಿಯೋ? ಯಾರೊಟ್ಟಿಗಾದ್ರೂ ಹೊರಡಿ, ಭಾವನೊಟ್ಟಿಗೆ ಮಾತ್ರ ಹೊರಡಬೇಡಿ. ಈಗ ನಾನು ನಿನ್ನೊಟ್ಟಿಗೆ ಬಂದದ್ದು, ನೀನು ನನ್ನನ್ನು ಕರ್ಕೊಂಡು ಬಂದದ್ದು. ಈಗ ಕೇಳಿದ ಮೊದಲು ನೀನೇ ಅಲ್ವ? ಮತ್ತಲ್ವ ನಾನೀಗ ನಿದ್ದೆ ಮಾಡಬೇಕು ಅಂತ ಹೇಳಿದ್ದು? ಅದು ನಿನಗಾಗಿ ಅಲ್ವ ಕಾಯುದು? ಈಗ ನನಗಾಗಿ ಆದ್ರೆ ನಾವು ಮನೆಗೆ ಹೋಗಿ ಮಲಗುತ್ತಿದ್ದೆ ಇಷ್ಟು. ನಿನಗೆ ದಿಂಬು ಇಲ್ಲದಿದ್ರೆ ಒಂದು ಗೊತ್ತಿಲ್ವಾ? ಇಲ್ಲ. ಈಗ ಕೈಯನ್ನು ಮಡಚುವುದು, ಈಗ ತಲೆ ಎಡಗಿ ಇಟ್ಟು ಮಲಗೋದು ಗೊತ್ತಿಲ್ವಾ ನಿಮ್ಗೆ? ನಿನಗೆ ಕಾಡಬೇಕು ಅಂತ ಅಂದಾಗ ಮನೆಗೆ ಹೋಗ್ಬೇಕು ಅಂತ ಗೊತ್ತಿಲ್ವ? ಕಾಡಿನಲ್ಲಿ ಇದ್ದದ್ದೇ ಬೇಕು ಅಂತ ಕಂಡದ್ದು ಯಾಕೆ? ಎಲ್ಲ ನಾನೇ ಸಿಕ್ಕುದು ನಿನಗೆ ಉಪಮೇಗ ಅಲಂಕಾರಕ್ಕೆಲ್ಲ. ಈಗಿರುವುದು ನೀನು ಮಾತ್ರ ಅಲ್ವ? ಭಾವ ನಾನು ನಿದ್ರೆ ಹಾರಿ ಹೋಗ್ತದೆ ಈಗ ಮಾತಾಡಿದ್ರೆ. ನೀನೊಮ್ಮೆ ಕೂತ್ಕೋ. ನನಗೆ ಅರ್ಥ ಆಗ್ತದೆ, ನಿನಗೆ ನಿದ್ದೆ ಬರ್ತದೆ. ನಾನು ಎದ್ದು ಹೋಗಬಾರ್ದು ಅಂತ ನನ್ನ ತೊಡೆಯ ಮೇಲೆಯೇ ತಲೆ ಇಟ್ಟು ನೀನು ಎದ್ದು ಹೋಗುದು ಎಲ್ಲಿಗೆ? ಅವಳು ಇಲ್ಲಿಗೆ ಬರ್ತಾಳೆ. ಬಂದ್ರು ಅಂತ ಆದಾಗ ಮೃಗಗಳು ಬರುವಾಗ ನನ್ನೆಲ್ಲ ತಟ್ಟಿದ್ದು. ತಾನಾಗಿ ಬಾಕಿದ್ದವರನ್ನು ತಿನ್ನುವುದಕ್ಕೆ ಬಿಡ. ನನಗೊಂದು ಅಭ್ಯಾಸ ಉಂಟು ಭಾವ, ನನಗೊಂದು ಅಭ್ಯಾಸ ಉಂಟು. ಹೀಗೆ ಅಲಗಾಡಿಸಿ ಎಬ್ಬಿಸಬಾರದು. ಮೆಲ್ಲನೆ ಕೆನ್ನೆಯ ಮೇಲೆ ಕೈ ಇಡ್ಬೇಕು. ಇಲ್ಲದೆ ನನಗೆ ತಲೆನೋವು ಒಂದು ಮಧ್ಯದಲ್ಲಿ ರಾತ್ರಿ ಆಗಿ ಆಗಲಾಗಿ ನಿದ್ದೆಯಿಂದ ಅರ್ಧದಿಂದ ಇತ್ತು ತಲೆನೋವು. ಮೆಲ್ಲನೆ ಎಬ್ಬಿಸ್ಬೇಕು. ಯಾರು ಬಂದು ನನಗೂ ತಲೆನೋವು ಆಗ್ತದೆ. ಹೊತ್ತು ಗೊತ್ತಿಲ್ಲದೆ ಇದ್ದಲ್ಲಿ ನಿದ್ದೆ ಬರ್ತದೆ ಅಂತ ಹೇಳಿದವ ಮಾತು ಕೇಳಿದ್ರು ನನಗೆ ತಲೆನೋವು. ನನಗೆ ಕೆಲವರನ್ನು ನೋಡಿದ್ರೆ ಇಲ್ಲಿಂದ ಉರಿಲಿಕ್ಕೆ ತೊಡಗುತ್ತದೆ. ಏನು ಮಾಡುವ? ಈಗ ಅದು ಬಿಡುವ. ನಮ್ಮ ಪ್ರಾರಬ್ಧ ನಿನಗೆ ಅಲ್ಲಿ ಅಷ್ಟು ಬೇರೆ ಉಂಟು, ಅದಕ್ಕೆ ತಲೆ ಕೊಡ್ಲಿಕ್ಕೆ ನಿನಗೆ ಇಲ್ಲ ಆಗುದಿಲ್ಲ. ಅದು ನನ್ನ ಭಾವನ ಬೇರು. ಅದು ನನ್ನ ಭಾವನ ಬೇರು. ಎಂತದ ಹಾಗೆ ಕೂತ್ಕೊಂಡು ನಾ ಮಲಗಬೇಕು. ಕೂತ್ಕೊಳ್ತೇನೆ ಪುಣ್ಯಾತ್ಮ, ಸರಿ ಮಾಡಿ. ದಾರಿ ಕೂತ್ಕೋ. ಒಂದು ಕೂತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಮಾಡು. ಇದು ನಾನು ಮಲಗುತ್ತೇನೆ. ಅಲ್ಲಿ ಅಕ್ಕಂದಿರಿದ್ದಾರಲ್ಲ, ಭಾವ ಮಲಗುತ್ತೇನೆ. ಮಲಗ ಪುಣ್ಯಾತ್ಮ, ಅದಕ್ಕೆ ನೀನ ವೇಷ ಎಣಿಸ್ಬೇಕಾ? ಇನ್ನು ಜಾತಕ ನೋಡ್ಬೇಕಾ ನೀನು ಮಲಗುದು ಯಾವಾಗ ಅಂತ? ಬಾ. ಇದೊಂದು ವಿಷಯ. ಇವ ಮಲಗಲಿಕ್ಕೆಲ್ಲ ಬೇಕು ಉಂಟು ಭಾವ. ನಿನಗೆ ನಿದ್ದೆಯೂ ಬರುವುದಿಲ್ಲ, ಕರ್ಮ ಅಲ್ಲ, ನನಗೆ ಮಲಗಿದ ಮೇಲೆ ನಿದ್ದೆ ಬರುವ ಮೊದಲು ತಲೆ ತುರಿಸಬೇಕು ಭಾವ. ಆಯ್ತು. ಇನ್ನು ಬಂದ
ಬಂದಾಯ್ತಲ್ಲ, ಇನ್ನು ಎಂತದೆಲ್ಲ ನಿನಗೆ ತೋರಿಸ್ತದೆ ಅಂತ. ಮಲಗು ಮಲಗು. ಇದು ಪದ್ಯ ನನ್ನ ಅಪ್ಪನನ್ನು ಕೊಂದು ತಿಂದ ದೋಷ ಅಂತ ನಿನಗೆ ಅದರಲ್ಲಿ ಪದ್ಯ ಹೇಳಲಿಕ್ಕೆ ಹೇಳ್ತದೆ. ಇಲ್ಲ, ನನಗೆ ಯಾವ ದೋಷ ಬಂದಿದ್ದಿಲ್ಲ, ನನಗದು ಅಷ್ಟುದಿಲ್ಲ. ನೀನು ಇವತ್ತೊಂದು ಪದ್ಯ ಹೇಳ್ಬೇಕು, ಇಲ್ಲದಿದ್ರೆ ನಾವು ಮಲಗುದಿಲ್ಲ, ಅದು ಆಗುದಿಲ್ಲ. ಆಯ್ತು ಮಲಗು. ಒಂದು ಪದ್ಯ ಹೇಳ್ಬೇಕು. ಇಲ್ಲಿ ಬೇಡ ಬೇಡ, ಪದ್ಯ ಹೇಳ್ತಾರೆ, ಪದ್ಯ ಹೇಳ್ತಾರೆ. ಪದ್ಯ ಇಲ್ಲ, ಪದ್ಯ 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 ಇಲ್ಲ, ಸಾಹಿತ್ಯ ಇಲ್ಲ, ಸಾಹಿತ್ಯ ಇಲ್ಲ. ಆಲಾಪನೆ ಮಾಡು. ಹಾ. ಒಂದು ಶ್ರುತಿ ಸೇರಬೇಕು ಬಾಬಾ. ನನಗೆ ಸ್ವರ ಇಲ್ಲ, 2-3 ದಿವಸ ಆಯ್ತು. ನಿನಗೆ ಮನೆಗೆ ಹೋದ ಮೇಲೆ ಕಷಾಯ ಕೊಡ್ತೇನೆ. ಈಗ ಒಂದು ಪದ್ಯ ಸರಿ ಹೇಳು. ಅಲ್ಲ ಬಾವ, 15 ಎಪಿಸೋಡ್ ಮತ್ತೆ ಕೈ ತಪ್ಪಿ ಹೋದ್ರು ನನ್ನ ಮುಂದೆ ಬಲಿ ಕೊಡ್ಲಿಕ್ಕೆ ಮಾಡುದು. ಏನ್ ನಿದ್ದೆ ಬಂದಲ್ಲ, ಇದು ಇವನ ನಾಟಕ. ಇದು ಮಲಗು ಪುಣ್ಯಾತ್ಮ. ಎಷ್ಟು ಸಲ ಹೇಳ್ತೀನಿ ನೀನು ಸುಮ್ಮನೆ ಮಕ್ಕಳ ಹಾಗೆ. ತಡೆಯಲ್ಲಾಡಿಸಬೇಡ. ಹರಿಗೆ ಬಂದಿದೆ ನಿದ್ರೆ, ಹರಿಯ ನಿಲ್ದು ಶಿರದಡಿಗೆ, ಹರಿಗೆ ನಿದ್ರೆ ಬಂದಿದೆ ಎಂದರಿಯುತ್ತ, ಶಿರದಡಿ ಪಾಷಾಣ ಬಿರಿಸಿ ಹೊರಟನಲ್ಲಿಂದ, ಶಿರದಡಿ ಪಾಷಾಣ ಬಿರಿಸಿ ಹೊರಟನಲ್ಲಿಂದ, ಅವಳು ಬಂದ್ರಲ್ಲ, ಕೈ ಬಳಿಯ ಸ್ವರ, ಗೆಜ್ಜೆಗೆ ಕಿಣಿಕಿಣಿ ಸ್ವರ. ಬಾವನ ತಲೆಗೆ ಕಲ್ಲು ಅದು. ನೋಡುವ ಎಲ್ಲಿವರೆಗೆ ಹೋಗ್ತಾನೆ, ಏನು ಮಾಡ್ತಾನೆ ಅಂತ ಹಿಂಬಾಲಿಸಿರುವ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.